ಅಕ್ಷರ, ಸೂರ್ಯಚಂದ್ರರು ಆಕಾಶದಲ್ಲಿರ್ತಾರಲ್ಲ, ಅವ್ರು ಯಾಕೆ ಆಕಾಶದಲ್ಲಿರೋದು ಅಂತ ನಿಂಗೆ ಗೊತ್ತುಂಟಾ? ಇಲ್ಲ. ಅದಕ್ಕೊಂದು ಕಥೆ ಉಂಟು, ಹೇಳ. ಕಥೆ ಬರೆದಿರೋರು ಹುಲ್ಕೋಡ್ ಆದಿತ್ಯ ಅಂತನ್ನೋರು. ಬಹು ಹಿಂದಿನ ಮಾತು. ಸೂರ್ಯ ಮತ್ತು ಚಂದ್ರರು ಭೂಮಿಯ ಮೇಲೆ ಒಟ್ಟಿಗೆ ವಾಸವಾಗಿದ್ರು. ಅವರಿಗೆ ನೀರಿನ ಜೊತೆ ಗಾಢವಾದ ಗೆಳೆತನ ಇತ್ತು. ಅವರಿಬ್ಬರು ಆಗಾಗ ನೀರನ್ನು ಭೇಟಿಯಾಗಲು ಹೋಗ್ತಿದ್ರು. ಆದರೆ ನೀರು ಮಾತ್ರ ಸೂರ್ಯಚಂದ್ರರನ್ನು ಭೇಟಿಯಾಗಲು ಯಾವತ್ತೂ ಅವರ ಮನೆಗೆ ಬಂದಿರಲೇ ಇಲ್ಲ. ನೀನೇಕೆ ನಮ್ಮನ್ನು ಭೇಟಿಯಾಗಲು ಬರುವುದಿಲ್ಲ ಅಂತ ಸೂರ್ಯ ಒಂದಿನ ನೀರನ್ನು ಕೇಳಿದ. ನನಗೆ ತುಂಬ ಸ್ನೇಹಿತರಿದ್ದಾರೆ, ಅವರೂ ನನ್ನ ಜೊತೆ ಬರ್ತಾರೆ, ಅವರಿಗೆಲ್ಲ ನಿನ್ನ ಮನೆಯಲ್ಲಿ ಜಾಗ ಸಾಕಾಗದಿದ್ರೆ ಅಂತ ನನಗೆ ಭಯ ಅಂತ ನೀರು ಸೂರ್ಯನಿಗೆ ಹೇಳಿತು. ಹಾಗಾದರೆ ನಾನು ದೊಡ್ಡದಾದ ಹೊಸ ಮನೆ ಕಟ್ಟಿಸ್ತೇನೆ ಅಂತ ಸೂರ್ಯ ಹೇಳಿದ. ಸೂರ್ಯನು ಅತ್ಯಂತ ದೊಡ್ಡ ಮನೆಯೊಂದನ್ನು ಕಟ್ಟಿಸಿದ. ನಂತರ ತನ್ನ ಮನೆಗೆ ಬರುವಂತೆ ನೀರನ್ನು ಆಹ್ವಾನಿಸಿದ. ನೀರು ಎಲ್ಲ ಜಲಚರಗಳೊಂದಿಗೆ, ಅಂದರೆ ಮೀನು ಮತ್ತು ಉಳಿದದ್ದೆಲ್ಲ ನೀರಿನಲ್ಲಿರುವ ಪ್ರಾಣಿಗಳೆಲ್ಲದರ ಜೊತೆಗೆ ಸೂರ್ಯನ ಮನೆಗೆ ಬಂದಿತು. ನಾನು ನನ್ನೆಲ್ಲ ಬಳಗದವರೊಂದಿಗೆ ಒಳಗೆ ಬರಬಹುದೇ ಅಂತ ನೀರು ಕೇಳಿತು. ಖಂಡಿತ ಬಾ ಒಳಗೆ ಅಂತ ಸೂರ್ಯ ಆಹ್ವಾನಿಸಿದ. ನೀರು ಒಳಗೆ ಬಂದ ಸ್ವಲ್ಪ ಹೊತ್ತಿನಲ್ಲೇ ಸೂರ್ಯನ ಮೊಣಕಾಲಿನವರೆಗೆ ನೀರು ಬಂತು. ನಂತರದ 1 ನಿಮಿಷದಲ್ಲಿ ನೀರು ಸೂರ್ಯನ ತಲೆಯವರೆಗೆ ಬಂತು. ಎಲ್ಲ ಮೀನುಗಳು ಹಾಗೂ ಜಲಚರಗಳೊಂದಿಗೆ ಅದು ಇನ್ನೂ ಮೇಲಕ್ಕೆ ಏರುತ್ತಾ ಹೋಯಿತು. ಕೊನೆಗೆ ಅದು ಎಷ್ಟು ಮೇಲಕ್ಕೆ ಏರಿತೆಂದರೆ ಸೂರ್ಯ ಚಂದ್ರರಿಬ್ಬರು ಚಾವಣಿಯನ್ನು ಏರಿ ಕುಳಿತುಕೊಂಡ್ರು. ಆದರೆ ಶೀಘ್ರದಲ್ಲೇ ನೀರು ಚಾವಣಿಯ ಮೇಲಕ್ಕೂ ಏರಿತು. ಚಾವಣಿ ಅಂದರೆ ಮನೆಯ ಮಾಡು. ಸೂರ್ಯ ಚಂದ್ರರು ಏನು ಮಾಡ್ಯಾರು, ಎಲ್ಲಿ ಕುಳಿತುಕೊಂಡರು? ಹೀಗಾಗಿ ಅವರಿಬ್ಬರು ಆಕಾಶಕ್ಕೆ ಜಿಗಿದರು. ಅವರಿಗೆ ಆ ಜಾಗ ಇಷ್ಟವಾಯಿತು ಮತ್ತು ಅಲ್ಲೇ ವಾಸಿಸಲು ಪ್ರಾರಂಭಿಸಿದರು. ಚೆನ್ನಾಗಿತ್ತು ಕತೆ. ನನಗೆ ಗೊತ್ತೇ ಇರಲಿಲ್ಲ ಸೂರ್ಯಚಂದ್ರರು ಯಾಕೆ ಆಕಾಶದಲ್ಲಿರೋದು ಅಂತ. ಇವತ್ತು ಗೊತ್ತಾಯ್ತಲ್ಲ.